ಇವತ್ತು ನಮ್ಮ ಜೊತೆ ಸಫರ್ ಸ್ಪೋರ್ಟ್ಸ್ ಕ್ಲಬ್ ಮಂಚಿಲ ಇಲ್ಲಿಂದ ಅಲ್ಲಿಯ ಈ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆಗೆ ಬಂದಿದ್ದಾರೆ. ಈ ಮೊದಲೇ ಬರೋದಲ್ಲ, ಪ್ರತಿ ವರ್ಷವೂ ಬರುವಂಥದ್ದಿದೆ. ಈ ಆಶ್ರಮದ ಬಗ್ಗೆ ಒಂದು ಪ್ರೀತಿ ತೋರಿಸುವಂಥದ್ದಿದೆ. ಅವರೆಲ್ಲರನ್ನ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೆ. ಇವತ್ತು ಕೂಡ ಈದ್ ಮಿಲಾದ್ ಹಬ್ಬದ ಸಲುವಾಗಿ ನಿಮಗೆಲ್ರಿಗೂ ಏನು ಹಣ್ಣು ಹಂಪಲು ತಗೊಂಡು ಬಂದಿದ್ದಾರೆ. ಪ್ರೀತಿಯಿಂದ ಅವರು ನಿಮಗೆ ಹಂಚಲಿಕ್ಕಿದ್ದಾರೆ. ಖಂಡಿತ ನಮಗೆ ಖುಷಿ ಆಗ್ತಾ ಇದೆ. ಪರಸ್ಪರ ನಾವೆಲ್ಲರೂ ಸಹೋದರತ್ವ ಭಾವನೆಯಿಂದ ಎಲ್ಲರೂ ಈ ಹಬ್ಬವನ್ನು ಇಂಥ ಒಂದು ಜಾಗದಲ್ಲಿ ಏನು ಅವ್ರ ಬಗ್ಗೆ ನೀವೊಂದು ಪ್ರೀತಿಯನ್ನು ತೋರಿಸಿ ಇಂಥ ಒಂದು ಆಶ್ರಮಕ್ಕೆ ಭೇಟಿ ಕೊಟ್ಟು ಇಂಥದನ್ನು ಹಂಚಲಿಕ್ಕೆ ನೀವು ಮನಸ್ಸು ಮಾಡಿದ್ದು ಸಂತೋಷ ಆಗ್ತಾ ಇದೆ. ಹಾಗೆಯೇ ಈ ಹಬ್ಬದ ಎಲ್ರಿಗೂ ಏನು ಶುಭಾಶಯಗಳನ್ನು ನಾನು ಹಲವು ವರ್ಷಗಳಿಂದ ಭೇಟಿ ಕೊಡುತ್ತಾ ಇಲ್ಲಿರುವಂತಹ ಕಟ್ಟ ಕಡೆಯ ಜನರ ಅವರ ಹನಿ ಕಣ್ಣೀರನ್ನು ಒರೆಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಬರುತ್ತಾ ಇದೆ. ಈ ದಿನ ಲೋಕಾನುಗ್ರಹಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜನ್ಮ ದಿನಾಚರಣೆಯ ಪ್ರಯುಕ್ತ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ನಜೀರ್ ಹುಸೇನ್ ರವರು, ಅದೇ ರೀತಿ ನಮ್ಮ ಸಂಸ್ಥೆಯ ಮ್ಯಾನೇಜರ್ ಆದಂತಹ ರಹಮಾನ್ ರವರು, ಅದೇ ರೀತಿ ನಮ್ಮ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂತಹ ಮುಸ್ತಫಾ ಮಂಚಿಲರವರು, ಅದೇ ರೀತಿ ರಫೀಕ್ UP ರವರು, ಸಲ್ಮಾನ್, ಅದೇ ರೀತಿ ಈ ರಿಹಬ್ ಸಂಸ್ಥೆಯನ್ನು ಎಲ್ಲ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನಗಳನ್ನು ಸಹಿಸಿಕೊಳ್ಳುವ ಮೂಲಕ ತನ್ನ ಜೀವನವನ್ನು ಮುಡಿಪಾಗಿ ಇಟ್ಟಂತಹ ಸನ್ಮಾನ್ಯ ರೋಹಿತ್ ರವರು ಕೂಡ ನಮ್ಮೊಂದಿಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಜಗತ್ತಿಗೆ ತಿಳಿಯಲು ಕೊಟ್ಟಂಥ ಒಂದು ಮಾತೇನೆಂದರೆ, ಯಾರು ಅನಾಥರಿದ್ದಾರೋ ಅವರ ಆ ಅನಾಥ ಮಕ್ಕಳ ಮುಂದೆ ತಮ್ಮ ಮಕ್ಕಳನ್ನು ಮುದ್ದಿಸಬೇಡಿರಿ, ಲಾಲಿಸಬೇಡಿರಿ ಎಂದು ಜಗತ್ತಿಗೆ ಕರೆಕೊಟ್ಟ ಪ್ರವಾದಿಯಾಗಿದ್ದಾರೆ. ಅದೇ ರೀತಿ ನೆರೆಮನೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣುವವನು ನಮ್ಮವನಲ್ಲ ಅಂತ ಜಗತ್ತಿಗೆ ತಿಳಿ ಹೇಳಿಕೊಟ್ಟ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಾಗಿದ್ದಾರೆ. ನನ್ನ ಎಲ್ಲ ಸಹೋದರರಲ್ಲಿ ಒಂದು ಮಾತು ಏನೆಂದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಂದು ಕಡೆ ಹೀಗೆ ನಡೆದುಕೊಂಡು ಹೋಗುವಂಥ ಒಂದು ಸಂದರ್ಭದಲ್ಲಿ ಒಬ್ಬಳು ಪ್ರಾಯಸ್ಥ ಅಜ್ಜಿಯನ್ನು ಕಾಣಲು ಸಾಧ್ಯವಾಯಿತು. ಆ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆ ಅಜ್ಜಿಯಲ್ಲಿ ಕೇಳುತ್ತಾರೆ, ನೀವು ಇಷ್ಟೊಂದು ಸಾಮಾನುಗಳನ್ನು ನಿಮ್ಮ ಭುಜದಲ್ಲಿ ಇಟ್ಟುಕೊಂಡು ಎಲ್ಲಿಗೆ ನೀವು ಹೋಗಲಿದ್ದೀರಿ, ಎಲ್ಲಿಗೆ ಹೊರಟಿರುವಿರಿ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಬಹಳ ಒಂದು ತಾಳ್ಮೆಯಿಂದ ಆ ಅಜ್ಜಿಯಲ್ಲಿ ಕೇಳುತ್ತಾರೆ. ಆಗ ಅಜ್ಜಿ ಹೇಳುತ್ತಾರೆ, ನಮ್ಮ ಊರಿನಲ್ಲಿ ನಮ್ಮ ರಾಜ್ಯದಲ್ಲಿ ಒಬ್ಬ ಮುಹಮ್ಮದ್ ಎಂಬ ವ್ಯಕ್ತಿ ಬಂದಿದ್ದಾನೆ. ಆತ ಏಕದೇವ ಆರಾಧನೆಗೆ ಪ್ರಸ್ತಾಪವನ್ನು ಸಲ್ಲಿಸ್ತಾ ಇದ್ದೇನೆ. ಅದರಿಂದ ನಾನು ಹೆದರಿ ಈ ಊರು ಬಿಟ್ಟು ಪಲಾಯನ ಮಾಡುತ್ತಾ ಇದ್ದೇನೆ ಅಂತ ಹೇಳಿ ಆ ಅಜ್ಜಿಯವರು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಲ್ಲಿ ಹೇಳುತ್ತಾರೆ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆ ಅಜ್ಜಿಯವರಲ್ಲಿ ತಮ್ಮ ಭುಜದಲ್ಲಿರುವ ಏನೆಲ್ಲ ಸಾಮಾನುಗಳಿದೆ ಅದನ್ನೆಲ್ಲ ತನ್ನ ಭುಜದಲ್ಲಿ ಇಟ್ಟುಕೊಂಡು ತಾವು ಎಲ್ಲಿಗೆ ಹೋಗುತ್ತೀರಿ ಅಂತ ಕೇಳಿದಾಗ ಬಹಳಷ್ಟು ದೂರ ಹೋಗ್ತಾ ಇದ್ದೇನೆ ಅಂತ ಹೇಳಿ ಆ ಅಜ್ಜಿಯ ಜೊತೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಟ್ಟಾಗಿ ನಡೆದುಕೊಂಡು ಹೋಗುತ್ತಾರೆ. ಹೋಗಿ ಬಹಳಷ್ಟು ದೂರ ಹೋದ ನಂತರ ಆ ಅಜ್ಜಿ ಹೇಳುತ್ತಾರೆ, ನನ್ನ ಸ್ಥಳ ಬಂದು ಮುಟ್ಟಿದೆ, ನನ್ನ ಸಾಮಾನುಗಳನ್ನು ಇಲ್ಲಿ ಇಟ್ಟರೆ ಸಾಕಂತ ಹೇಳಿದಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆ ಸಾಮಾನುಗಳನ್ನು ಕೆಳಗಿಳಿಸಿ ಅವರ ಹತ್ರ ನಾನು ಬರುತ್ತೇನಂತ ಹೇಳಿ ಹೋಗುವ ಸಂದರ್ಭದಲ್ಲಿ ಆ ಅಜ್ಜಿ ಅವರಿಗೆ ಒಂದು ಕೂಲಿಯನ್ನು ಕೊಡಲು ಅವರು ಹಣ ತೋರಿಸ್ತಾರೆ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ನಾನು ಕೂಲಿಗಾಗಿ ಬಂದವನಲ್ಲ, ನಿಮ್ಮ ಕಷ್ಟ ನೋವನ್ನು ನೋಡಿ ಸಹಾಯ ಹಸ್ತ ನಾನು ನೀಡಲು ನಿಮ್ಮ ಬಳಿ ಬಂದಿದ್ದೇನಂತ ಹೇಳುವ ಸಂದರ್ಭದಲ್ಲಿ ಆ ಅಜ್ಜಿಯವರು ಕೇಳುತ್ತಾರೆ, ಇಂತಹ ಕಠಿಣ ಕಾಲದಲ್ಲಿ ಈ ರೀತಿಯಾಗಿ ಫ್ರೀಯಾಗಿ ಸರ್ವಿಸ್ ಮಾಡುವ ಒಬ್ಬ ವ್ಯಕ್ತಿ ಇಲ್ಲ,
ತಾವು ಯಾರು ಅಂತ ಕೇಳಿದಾಗ ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳ್ತಾರೆ, ತಾವು ಬರುವಾಗ ಏನೆಲ್ಲ ನಿಂದಿಸುತ್ತಾ ಬೈಯುತ್ತಾ ತೆಗಳುತ್ತಾ ಎಲ್ಲ ಬಂದಿದ್ದೀರಲ್ಲ ಮುಹಮ್ಮದ್ ಅಂತೇಳಿ, ಆ ವ್ಯಕ್ತಿ ನಾನೇ ಅಂತ ಆ ಅಜ್ಜಿಯಲ್ಲಿ ಹೇಳಿದಾಗ ಅವರು ಆ ಸಂದರ್ಭದಲ್ಲಿ ಆಶ್ಚರ್ಯಚಕಿತರಾಗಿ ಅವರ ಅನುಯಾಯಿಯಾಗಿ ಬದಲಾವಣೆಯಾಗುತ್ತಾರೆ ಎಂಬ ಒಂದು ಸಂದೇಶವನ್ನು ಹೇಳುತ್ತಾ, ನಿಮ್ಮೊಂದಿಗೆ ಸದಾಕಾಲ ನಮ್ಮ ಸಂಸ್ಥೆಯವರು ಇದ್ದಾರೆ. ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮ ದಿನಾಚರಣೆ ಒಂದು ಪೂರ್ಣವಾಗಿ ಆಚರಿಸಬೇಕಾದರೆ ನಿಮ್ಮಂತಹವರ ಯಾವುದು ಸಮಾಜದಲ್ಲಿ ಕಟ್ಟ ಕಡೆಯ ಜನ ಇದ್ದಾರೋ ಅವರ ಜೊತೆ ನಾವು ನಮ್ಮ ಸಂತೋಷವನ್ನು ಹಂಚಿಕೊಂಡಾಗ ಅದಕ್ಕಾಗಿ ಹಾಗೆ ಮಾಡಿದರೆ ಮಾತ್ರ ಅದು ಯಥಾರ್ಥವಾದ ಪೂರ್ಣವಾದ ಒಂದು ಜನ್ಮದಿನ ಅಂತ ಹೇಳಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಸಹಕಾರದಿಂದ, ನಮ್ಮ ಸದಸ್ಯರ ಸಹಕಾರದಿಂದ ಇಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ನಮಗೆ ಇಂಥ ಕಾರ್ಯಕ್ರಮ ಮಾಡಲು ದೇವರು ಒಳ್ಳೆಯ ಅನುಕೂಲ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಾಗೂ ತಮ್ಮ ಸಂಸ್ಥೆಗೆ ಇದಕ್ಕೆ ಮುಂಚೆ ಟ್ಯಾಲೆಂಟ್ ಅವರ ಪ್ರಶಸ್ತಿ ಸಿಕ್ಕಿದಾಗ ಕೂಡ ನಾವು ಅವರನ್ನು ಅಲ್ಲಿ ಕಾಣ ಸಿಕ್ಕಿದ್ದೇವೆ. ಅದೇ ಥರ ನಮಗೂ ಕೂಡ, ನಮ್ಮ ಸಂಸ್ಥೆಗೂ ಕೂಡ ಅಂಥ ಒಂದು ಒಳ್ಳೆಯ ಕೆಲಸ ಮಾಡಲು ಅವರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಹಾಗೂ ಪ್ರಶಸ್ತಿಯೂ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೂ ನಮಗೆ ಅದೊಂದು ಹೋಪ್ಸ್ ಆಗಿದೆ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ. ನಾವು ಇನ್ನು ಮುಂದಕ್ಕೂ ಇಂಥ ಕಾರ್ಯಕ್ರಮ ಮಾಡಲು ದೇವರು ನಮಗೆ ಇನ್ನು ಮುಂದಕ್ಕೂ ಒಳ್ಳೆಯ ಅವಕಾಶ ಕೊಡಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಇಲ್ಲಿ ಸೇರಿದಂಥ ನಿಮ್ಮೆಲ್ಲರಿಗೂ ಹಾಗೂ ನಮ್ಮ ಎಲ್ಲ ಸದಸ್ಯರಿಗೂ ಎರಡು ಮಾತನ್ನು ಹೇಳಿ